ಕಾಪು ತಾಲೂಕಿನ ಪಡುಬಿದ್ರಿ ಗ್ರಾಮದ ಕಂಚಿನಡ್ಕ ಪ್ರದೇಶದಲ್ಲಿ ನಡೆದಂತಹ ಕಲಿಯುಗದ ಪ್ರಭಾವಿ ದೈವ ಕೊರಗಜ್ಜ ಹಾಗೂ ಮಂತ್ರದೇವತೆಯ ಅದ್ಧೂರಿಯಾಗಿ ನಡೆದಂತಹ ನೇಮೋತ್ಸವಕ್ಕೆ ಊರು ಪರ ಊರುಗಳಿಂದ ಸಹಸ್ರಾರು ಮಂದಿ ಭಕ್ತಸಾಗರ ಹರಿದು ಬಂದಿತ್ತು. ಸಂದರ್ಭದಲ್ಲಿ ದೈವಗಳ ಪುಣ್ಯ ಪ್ರಸಾದವನ್ನು ಸ್ವೀಕರಿಸಿ ಭಕ್ತಾದಿಗಳು ಕೃತಾರ್ಥರಾದರು. ಪಡುಬಿದ್ರಿ ಕಂಚಿನಡ್ಕ ರಾಘವೇಂದ್ರ ಮಠದ ಬಳಿಯ ಕೃಷ್ಣ ಬಂಗೇರ ಹಾಗೂ ಶಂಕರ್ ಮುಂದಾಳತ್ವದ ಈ ಕ್ಷೇತ್ರ ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಭಕ್ತರಿದ್ದು ಕಾಲಕಾಲಕ್ಕೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥವನ್ನ ಈಡೇರಿಸಿಕೊಳ್ಳುತ್ತಾರೆ. ಆರಂಭದಲ್ಲಿ ಮಂತ್ರದೇವತೆ ಮಾತ್ರ ಇದ್ದು ಇದೀಗ ದೇವಿ ಪ್ರೇರಣೆಯಂತೆ ವಿಶಿಷ್ಟ ರೀತಿಯಲ್ಲಿ ನಿರ್ಮಾಣಗೊಂಡ ಗುಡಿಯಲ್ಲಿ ಕೊರಗಜ್ಜ ದೈವವನ್ನ ಪ್ರತಿಷ್ಠೆ ಮಾಡಿ ನೇಮೋತ್ಸವ ನಡೆಸಲಾಗಿದೆ. ಅದ್ದೂರಿಯಾಗಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೊರಗಜ್ಜ ಕೀರ್ತನೆ ಹಾಗೂ ರಾಜ್ಯದಾದ್ಯಂತ ಹೆಸರುವಾಸಿಯಾದ ಕಾರ್ಕಳದ ಕಾರ್ತಿಕ್ ತನ್ನ ಕುಟುಂಬದೊಂದಿಗೆ ಆಗಮಿಸಿ ಶ್ರೀ ಕ್ಷೇತ್ರದಲ್ಲಿ ನಡೆದ ಪ್ರಸಾದ ರೂಪದ ಸನ್ಮಾನ ಪಡೆದ ಆತನ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಒಂದೆರಡು ಸಾಲು ಅಜ್ಜನ ಕೀರ್ತನೆ ಹಾಡಿ ಅಭಿಮಾನಿಗಳ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾನೆ. ಇದೇ ಸಂದರ್ಭದಲ್ಲಿ ಚಲನಚಿತ್ರ ನಟ ಏರಿಕಾವು ಕಿರಿಕಿರಿ ಎಂಬ ಒಂದು ಡೈಲಾಗ್ನಲ್ಲಿ ಮಿಂಚಿದ ಸತೀಶ್ ಬಂದಲೆ ಆಗಮಿಸಿದ್ರು. ದೇವರ ಮನ ದೈವ ಪ್ರೇರಣೆ ಪ್ರಕಾರ ಕೊರಗಜ್ಜನ ಕ್ಷೇತ್ರ ಜೀರ್ಣೋದ್ಧಾರ ಮಾಡ್ತದೆ. ಅದು ನಮ್ಮೊಂದು ಮತ್ತು ಚಾವಡಿದ ಅಪ್ಪ ಮಂತ್ರ ದೇವತೆಗಳ ಕೊರಗಜ್ಜಗಳ ಕಾಲುಗಳಿಗೆ ಬಲಿಭೋಗದ ನರ್ತನದ ಸಿರಿಸಿಂಗಾರ ಸೇವಕರು ಮಾಡಿದ ಕುಟುಂಬ ಇಡೀ ಗ್ರಾಮ ಊರು ಗುತ್ತಿನಾರಗಳಿಂದ ಅಂಚನೆ ಆಗಲು ಕುಟುಂಬ ಪದ್ಯ ಇಷ್ಟು ಮಾತ್ರ ಸೇರಿದು ಕೊಡೊಂದುಳ್ಳೇನೆ ಅವಕ್ಕೆ ನಂಚಿನ ಸಮಯ ಸಂದರ್ಭ ಕೂಡಲಿದೆ ಬಂದಾಗಿತ್ತೆ. ಈ ಸಂದರ್ಭ ಪ್ರಮುಖವಾಗಿ ಕಾಪು ಶಾಸಕ ಲಾಲಾಚಾರ್ ಮೆಂಡನ್, ಸುರೇಶ್ ಶೆಟ್ಟಿ ಗುರ್ಮೆ, ಮಠ ರತ್ನಾಕರ್ ಶೆಟ್ಟಿ, ಯಶ್ಪಾಲ್ ಸುವರ್ಣ ಮುಂತಾದವರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಸುರೇಶ್ ಶರ್ಮಾ, ವಿ4 ನ್ಯೂಸ್ 24/7 ಪಡುಬಿದ್ರೆ.